ಕುಂದಾಪುರದಲ್ಲಿ ಲವ್ ಜಿಹಾದ್ಗೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಶಿಲ್ಪಾ ದೇವಾಡಿಗ ಅವರದ್ದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆಯಾಗಿದ್ದು ಪ್ರಕರಣವನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕೆಂದು ವಿಎಚ್ಪಿ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೇಲ್ ಒತ್ತಾಯಿಸಿದ್ದಾರೆ. ಶಿಲ್ಪಾ ದೇವಾಡಿಗ ಲವ್ ಜಿಹಾದ್ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಉಡುಪಿ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಯೋಜಿಸಿದ ಬೃಹತ್ ಪ್ರತಿಭಟನೆ ಸಭೆಯಲ್ಲಿ ಮಾತನಾಡಿದ ಅವರು, ಕುಂದಾಪುರದಲ್ಲಿ ಲವ್ ಜಿಹಾದ್ಗೆ ಯುವತಿ ಬಲಿಯಾಗಿದ್ರೂ ಕೂಡ ಕುಂದಾಪುರದ ಜನರು ಮೌನವಾಗಿರುವುದು ಒಳ್ಳೆಯದಲ್ಲ ಎಂದರು. ಸ್ಥಳೀಯ ಹಿಂದೂಗಳು ಎಚ್ಚೆತ್ತುಕೊಳ್ಳದಿದ್ರೆ ನಾಳೆ ನಿಮ್ಮ ಕಾಲ ಬುಡಕ್ಕೆ ಈ ಪರಿಸ್ಥಿತಿ ಬರುತ್ತೆ ಎಂದ ಅವರು, ಕೇರಳ, ಕಾಶ್ಮೀರ, ಉಳ್ಳಲದಲ್ಲಿ ಹಿಂದೂಗಳ ಸ್ಥಿತಿ ನೋಡಿ, ಈ ರೀತಿಯ ಘಟನೆಗಳು ಕೊನೆಯಾಗಬೇಕು ಎಂದ್ರೆ ಹಿಂದೂ ಯುವತಿಯರು ಆದಷ್ಟು ಸಾಮಾಜಿಕ ಜಾಲತಾಣದಿಂದ ಹೊರಬರಬೇಕು. ಫೇಸ್ಬುಕ್, ವಾಟ್ಸಾಪ್ ಎಷ್ಟು ಬೇಕೋ ಅಷ್ಟೇ ಬಳಸಿ ಎಂದರು. ಶಿಲ್ಪಾ ದೇವಾಡಿಗ ಆತ್ಮಹತ್ಯೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿದ ಅವರು, ಸಂತ್ರಸ್ತೆ ಕುಟುಂಬಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಮಾತೃಶಕ್ತಿ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಪೂರ್ಣಿಮಾ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಇದನ್ನು ಉನ್ನತ ತನಿಖೆಯನ್ನು ಮಾಡಬೇಕು. ಯಾಕೆ ಕೇಳಿದ್ರೆ ಮಾನ್ಯ SP ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವನು ಇಲ್ಲಿಂದ ತಪ್ಪಿಸಿಕೊಂಡು ಹೋದದ್ದು ಕೇರಳಕ್ಕೆ. ಇವತ್ತು ಕೇರಳದಲ್ಲಿ ಲವ್ ಜಿಹಾದಿಗೆ ಒಂದು ವ್ಯವಸ್ಥಿತವಾದಂತಹ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಲವ್ ಜಿಹಾದಿನ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ. ಅದಕ್ಕೋಸ್ಕರ ಯಾವ ಸಂಘಟನೆ ಇದರ ಹಿಂದೆ ಇದೆ, ಯಾರು ಇದರ ಕೈವಾಡ ಇದರ ಹಿಂದೆ ಕೈವಾಡ ಇದೆ, ಅದಕ್ಕೋಸ್ಕರ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾನ್ಯ SP ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಾ, ನಾಳೆ ಮಾನ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಉಡುಪಿಗೆ ಆಗಮಿಸ್ತಾ ಇದ್ದಾರೆ. ನಾನು ಹೇಳಿದ್ದೆ ನಾಳೆ ಅವರನ್ನು ಭೇಟಿಯಾಗಿ ನಾವು ಒಂದು ಮನವಿಯನ್ನು ಕೊಡಬೇಕು. ಲವ್ ಜಿಹಾದ್ಗೆ ಇವತ್ತು ಪದೇ ಪದೇ ಹೆಣ್ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಕೇವಲ 1-2 ಮಾತ್ರ ಅಲ್ಲ, ಕಳೆದ 2-3 ತಿಂಗಳಲ್ಲಿ 16 ಹೆಣ್ಮಕ್ಕಳು ಬಲಿಯಾಗಿದ್ದಾರೆ. ಇದು 2ನೇ ಆತ್ಮಹತ್ಯೆ ಪ್ರಕರಣ. ಅದಕ್ಕೋಸ್ಕರ ನಮಗೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ, ವ್ಯವಸ್ಥಿತವಾದಂತಹ ಒಂದು ಯೋಜನೆ ಇದೆ ಎಂಬ ಒಂದು ಸಂಶಯ ಇದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸಭೆಯ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ವಿಟ್ಲದಲ್ಲಿ ನಡೆದಂತಹ ಆತ್ಮಹತ್ಯೆ ಪ್ರಕರಣವು ಮತ್ತು ಈ ಶಿಲ್ಪಾ ದೇವಾಡಿಗಳ ಈ ಹತ್ಯೆ ಸಾವನ್ನು ಕೂಡ ಎನ್ಐಎ ಮುಖಾಂತರ ತನಿಖೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತಾ, ಮುಸ್ಲಿಂ ಸಮುದಾಯದವರು ಕೂಡ ನೋಡಿರ್ಬೋದು, ನಾನು ಸಾಕಷ್ಟು ಸಲ ನಾನು ಎಲ್ಲ ಮುಸಲ್ಮಾನ ಮುಖಂಡರಿಗೆ, ಅವರ ಜಮಾತಿನ ಪ್ರಮುಖರಿಗೆ, ಅವರ ಧಾರ್ಮಿಕ ಮುಖಂಡರಿಗೆ ಸಾಕಷ್ಟು ಸಲ ಹೇಳಿದ್ದೆ. ನಾನು ನಿಮ್ಮ ಯುವಕರಿಗೆ ಬುದ್ಧಿ ಹೇಳಿ ಅಂತೇಳಿ. ನಮ್ಮ ಹೆಣ್ಮಕ್ಕಳ ತಂಟೆಗೆ ಬರುವುದು ಬೇಡ ಅವರು. ಆದ್ರೆ ನೀವು ಪ್ರತಿ ಸಲ ಈ ರೀತಿ ಘಟನೆ ಆಗ್ಬೇಕಾದ್ರೆ ನೀವು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ, ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೀರಾ. ಹಾಗಾಗಿ ತಾವು ನೆನಪಿಟ್ಕೊಳ್ಬೇಕು, ಇದು ನಮ್ದು ದೇಶ, ಇದು ಭಾರತ. ಇಲ್ಲಿಯ ಹಿಂದೂಗಳಿಗೆ ಗೌರವ ಕೊಡುವುದನ್ನು ಕಲಿಸಿ, ಲವ್ ಜಿಹಾದ್ ಮಾಡುವುದನ್ನು ನಿಲ್ಲಿಸಿ, ಗೋಹತ್ಯೆ ಮಾಡುವುದನ್ನು ನಿಲ್ಲಿಸಿ. ಇನ್ನೇನಾದ್ರೂ ಇದೇ ರೀತಿ ಮುಂದುವರಿಸಿದ್ರೆ ಹಿಂದೂ ಸಮಾಜ ಅದೇ ರೀತಿಯಲ್ಲಿ ಉತ್ತರ ಕೊಡುತ್ತೆ. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಮೊನ್ನೆ ಹಿಜಾಬ್ ಅಂತ ಹೇಳಿ ಗೊಬ್ಬೆ ಹಾಕಿದ್ರಿ. ಹಿಂದೂ ಸಮಾಜ ಯಾವ ರೀತಿ ಉತ್ತರ ಕೊಟ್ಟಿತ್ತು? ಯಾವುದೇ ಒಂದು ದೇವಸ್ಥಾನದಲ್ಲಿ ನಿಮಗೆ ವ್ಯಾಪಾರಕ್ಕೆ ನಾವು ಹಿಂದೂ ಸಮಾಜ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನೀವೇನಾದ್ರೂ ಇದೇ ರೀತಿ ಮುಂದುವರಿದ್ರೆ ಮುಂದಿನ ದಿವಸಗಳಲ್ಲಿ ಕುಂದಾಪುರದಲ್ಲಿ ಕೂಡ ನಿಮ್ಮನ್ನು ಆರ್ಥಿಕವಾಗಿ ಹಿಂದೂಗಳು ಬಹಿಷ್ಕಾರ ಮಾಡಲಿಕ್ಕಿದ್ದಾರೆ ಎಂಬಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮಾತಾಡಬೇಕಾದ್ರೆ ನಮಗೆ ಸಮಾನತೆ ಬೇಕು, ಸೌಹಾರ್ದತೆ ಬೇಕು, ನಮಗೂ ಇಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಅಂತ ಮಾತಾಡ್ತೀರಿ. ಅರೆ, ಸಮಾನತೆಯನ್ನು ಕೊಟ್ಟದ್ದೇ ನಾವು.
ಸೌಹಾರ್ದತೆಯನ್ನು ಹೇಳಿಕೊಟ್ಟದೆ ನಾವು. ಸೌಹಾರ್ದತೆಯಿಂದ ಸಮಾನತೆಯಿಂದ ಬದುಕಬೇಕೆಂಬುದು ನಮ್ಮದು ಇಚ್ಛೆ ಅದೇನೆ. ಆದರೆ ನಮ್ಮ ಸೌಹಾರ್ದತೆಯನ್ನು, ನಮ್ಮ ಸಮಾನತೆಯನ್ನು, ನಮ್ಮ ತಾಳ್ಮೆಯನ್ನು, ನಮ್ಮ ಸಹನೆಯನ್ನು ನೀವು ಉಪಯೋಗಿಸಿಕೊಂಡು ಈ ರೀತಿ ಲವ್ ಜಿಹಾದ್, ಮತಾಂತರ ಅಥವಾ ಈ ರೀತಿಯ ಹಿಂದೂ ಸಮಾಜಕ್ಕೆ ದ್ರೋಹ ಬಗೆಯುವ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಇದಕ್ಕೆ ಉತ್ತರವನ್ನು ಕೊಡ್ಲಿಕ್ಕಿದೆ. ಹಿಂದೂ ಸಮಾಜ ಉತ್ತರವನ್ನು ಕೊಡ್ಲಿಕ್ಕಿದೆ. ಕಡೆಯದಾಗಿ ನಾನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಲ್ಲಿ ಸಾಕಷ್ಟು ತಾಯಂದಿರು ಬಂದಿದ್ದೀರಿ, ಯುವತಿಯರು ಇದ್ದೀರಿ. ನಾನು ಇಲ್ಲಿಯ ಕುಂದಾಪುರದ ಎಲ್ಲ ಹೆಣ್ಮಕ್ಕಳಿಗೆ, ಎಲ್ಲ ಹೆತ್ತವರಿಗೆ, ಎಲ್ಲ ತಾಯಂದಿರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಶಿಲ್ಪಾ ದೇವಾಡಿಗಳ ರೀತಿಯಲ್ಲಿ ಇನ್ನೊಂದು ಹೆಣ್ಮಗಳಿಗೆ ತೊಂದರೆ ಆಗಬಾರ್ದು, ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ಯಾರೇ ಒಬ್ಬ ಮುಸಲ್ಮಾನ ಯುವಕ ನಮ್ಮ ಮನೆಯ ಹೆಣ್ಮಗಳಿಗೆ ಕಣ್ಣಾಕಿದ್ರೆ ಅವರ 2 ಕಣ್ಣುಗಳನ್ನು ಕಿತ್ತು ಬಿಸಾಡಬೇಕು ಅಂತ ಹೇಳಿ ನಾನು ಇಲ್ಲಿಯ ತಾಯಂದಿರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿಯ ಹೆಣ್ಮಕ್ಕಳಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿಯ ಹೆತ್ತವರು ಯೋಚನೆ ಮಾಡಬೇಕು, ಇಲ್ಲಿಯ ತಾಯಂದಿರು ಯೋಚನೆ ಮಾಡಬೇಕು, ಕುಂದಾಪುರದ ಯುವತಿಯರು ಯೋಚನೆ ಮಾಡಬೇಕು. ನಮ್ಮ ಪ್ರೀತಿ ಪ್ರೇಮಕ್ಕೆ ನಾವು ವಿರೋಧ ಮಾಡಿಲ್ಲ, ಪ್ರೀತಿ ಮಾಡಬೇಕು ನಾವು. ಆದ್ರೆ ಪ್ರೀತಿ ಯಾರನ್ನು ಮಾಡಬೇಕು, ಅವನಲ್ಲೇ ಮಾಡಬೇಕು. ಮಹೇಶ್ ಅಂದ್ರೆ ಯಾರು, ಮಹಮ್ಮದ್ ಅಂದ್ರೆ ಯಾರು ನಮ್ಗೆ ಗೊತ್ತಿರಬೇಕು. ಸುನೀಲ್ ಅಂದ್ರೆ ಯಾರು, ಸಲ್ಮಾನ್ ಅಂದ್ರೆ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಜೀತ್ ಅಂದ್ರೆ ಯಾರು, ಅಜಿತ್ ಅಂದ್ರೆ ಯಾರು ಅಂತೇಳಿ ಗೊತ್ತಿರ್ಬೇಕು ನಮ್ಗೆ. ಅದನ್ನು ಬಿಟ್ಟು ಬೇಕಾಬಿಟ್ಟಿ ನೀವು ಈ ರೀತಿಯ ಯುವಕರೊಟ್ಟಿಗೆ ಹೋದ್ರೆ ಕಡೆಗೆ ಇದೇ ರೀತಿ ಶಿಲ್ಪಾ ದೇವಾಡಿಗಳಿಗೆ ಆದಂತ ಕಥೆನೇ ಇವತ್ತು ನಮ್ಗೆ ಆಗೋದು, ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಾನು ಎಲ್ಲ ಯುವತಿಯರಿಗೆ ಹೇಳ್ತಿರುವುದು ಇಷ್ಟೇ: ಸಾಮಾಜಿಕ ಜಾಲತಾಣದಿಂದ ದೂರ ಇಡಿ, ಇನ್ಸ್ಟಾಗ್ರಾಮ್ ಅನ್ನು ಬಲಿಗಿಡಿ, ಫೇಸ್ಬುಕ್, ವಾಟ್ಸಪ್ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ. ಇವತ್ತು ಇದೇ ಮುಸಲ್ಮಾನ್ ಯುವಕರು ಹಿಂದೂ ಹೆಸರುಗಳನ್ನು ಇಟ್ಟು ತಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಎಷ್ಟೋ ದೂರುಗಳು ಇವತ್ತು ನಮಗೆ ಕಾರ್ಯಾಲಯಕ್ಕೆ, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಲಯಕ್ಕೆ ಬರ್ತಾ ಇದೆ. ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯಾವುದೋ ಒಂದು ಫೋಟೋ ಹಾಕಿ ನಾನೊಬ್ಬ ಹಿಂದೂ ಎಂಬ ಕಾರಣಕ್ಕೋಸ್ಕರ ಆ ಹೆಸರನ್ನೆಲ್ಲ ಇಟ್ಟು ತಮ್ಮನ್ನು ಮೋಸವನ್ನು ಮಾಡ್ತಾ ಇದ್ದಾರೆ. ಕೈ ಮುಗಿತೀನಿ, ಯೋಚನೆ ಮಾಡ್ಕೊಳ್ಳಿ. ಪ್ರೀತಿ ಮಾಡಬೇಕಾದ್ರೆ, ಲವ್ ಮಾಡಬೇಕಾದ್ರೆ ಯೋಚನೆ ಮಾಡ್ಕೊಳ್ಳಿ, ಎಚ್ಚರಗೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಯುವತಿಯರಿಗೆ ವಿನಂತಿಯನ್ನು ಮಾಡಿ